ಸುಗಮ ಸಂಗೀತ ಹಾಗೂ ಭಾರತೀಯ ಕಲಾ ಪ್ರಾಕಾರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ 2002ರಲ್ಲಿ ಸ್ಥಾಪನೆಗೊಂಡ ಖ್ಯಾತ ಗಾಯಕ ಸಂಗೀತ ಗುರು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿಯವರ ಕನಸಿನ ಕೂಸು ಪುತ್ತೂರಿನ ಗಾನಸಿರಿ ಕಲಾ ಕೇಂದ್ರವು 2022ನೇ ಸಾಲಿನ ಪ್ರತಿಷ್ಠಿತ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಎಂದು ಗಾನಸಿರಿ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರು ಆಗಿರುವ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಹೇಳಿದರು. ಅವರು ಮೇ 11ರಂದು ಸುದ್ದಿ ಸ್ಟುಡಿಯೋದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಪ್ರಶಸ್ತಿಯ ಕುರಿತಾಗಿ ಸಂತಸವನ್ನ ಹಂಚಿಕೊಂಡರು. ಕಳೆದ 20 ವರ್ಷಗಳಿಂದ ಗಾನಸಿರಿ ಕಲಾ ಕೇಂದ್ರ ಭಾರತೀಯ ಕಲಾ ಪ್ರಕಾರಗಳನ್ನು ವಿಶೇಷವಾಗಿ ಸುಗಮ ಸಂಗೀತವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು ಪುತ್ತೂರಿನ ಜನಕ್ಕೆ ತಿಳಿದಿರುವಂತಹ ವಿಚಾರ. ಈ ಸಂಸ್ಥೆಯ ವಿಶೇಷತೆ ಏನು ಅಂತ ಹೇಳಿದರೆ, ವಿದ್ಯಾರ್ಥಿಗಳನ್ನು ಸಂಗೀತ ಕ್ಷೇತ್ರದಲ್ಲಿ ಏನು ಅಲ್ಪ ಸ್ವಲ್ಪ ಆಸಕ್ತಿ ಇದೆ ಅವರಿಗೆ ಉತ್ತಮ ತರಬೇತಿಯನ್ನು ನೀಡಿ ಸಂಗೀತ ಕ್ಷೇತ್ರದಲ್ಲಿ ಬೆಳೆಸುವಂಥ ಮತ್ತು ಬೆಳಗಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಬರ್ತಾ ಇದೆ. ಸಂಸ್ಥೆಯ ಒಂದು ದಾಖಲೆ ಏನು ಅಂತ ಹೇಳಿದರೆ, ರಾಜ್ಯ ಮಟ್ಟದಲ್ಲಿ ಇದೊಂದು ದೊಡ್ಡ ದಾಖಲೆ. 21,000 ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತವನ್ನು ಹೇಳಿಕೊಟ್ಟಂಥ ಬೇರೊಂದು ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದಿಲ್ಲ. ಈ ಒಂದು ಸಾಧನೆಗೋಸ್ಕರ, ಈ ಒಂದು ಪ್ರಯತ್ನಕ್ಕೋಸ್ಕರ 2020 ಮತ್ತು 2022ರ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಗಾನಸಿರಿ ಕಲಾ ಕೇಂದ್ರ ಈ ಸಂಸ್ಥೆಗೆ ನೀಡಲಾಗ್ತಾ ಇದೆ. ಮೇ 25ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿಕ್ಕಿದೆ. ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಸಹಿತ ಮಹೇಶ್ ಜೋಶಿ ಸರ್ ಆಗಿರ್ಬೋದು, ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರ್ಬೋದು, ಬೇರೆ ಬೇರೆ ಗಣ್ಯರ ಸಮಕ್ಷಮದಲ್ಲಿ ಗಾನಸಿರಿ ಸಂಸ್ಥೆಯು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿದೆ. ಈ ಸಂದರ್ಭದಲ್ಲಿ ಗಾನಸಿರಿ ಕಲಾ ಕೇಂದ್ರದ ಒಂದು ಗಾಯನ ತಂಡದ ಸಂಗೀತ ಕಾರ್ಯಕ್ರಮ ಕೂಡ ಈ ಒಂದು ಸಂದರ್ಭದಲ್ಲಿ ನಡೀಲಿಕ್ಕಿದೆ. ಪುತ್ತೂರಿನಲ್ಲಿ ಒಂದು ಬಹಳ ದೊಡ್ಡ ಏನು ಸಿಟಿ ಅಲ್ಲ. 20 ವರ್ಷಗಳ ಹಿಂದೆ ಅಂತೂ ಇನ್ನಷ್ಟು ಸ್ವಲ್ಪ ಅಷ್ಟೊಂದು ಬೆಳೆದಿರದೇ ಇದ್ದಂಥ ಒಂದು ಊರಲ್ಲಿ ಸುಗಮ ಸಂಗೀತ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಷ್ಟು ಪ್ರಚುರಪಡಿಸಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಯತ್ನಗಳಿಗೆ ಬೆನ್ನೆಲುಬಾಗಿ ನಿಂತದ್ದು ಸುದ್ದಿ ಪತ್ರಿಕೆಗೂ ನಾವು ಆಭಾರಿಯಾಗಿದ್ದೇವೆ. ಯಾಕಂತ ಹೇಳಿದರೆ, ನಾವು ಮಾಡ್ತಾ ಇರುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಬಹಳ ದೊಡ್ಡದಾಗಿ ಜನಗಳಿಗೆ ತಲುಪಿಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ನಮಗೆ ಸುದ್ದಿ ನೀಡ್ತಾ ಬಂದಿದೆ. ಪುತ್ತೂರಿನ ಬೇರೆ ಬೇರೆ ಪತ್ರಿಕೆಗಳು ನೀಡ್ತಾ ಬಂದಿದೆ. ಅದಕ್ಕೋಸ್ಕರ ಪತ್ರಿಕೆಗೆ ನಾವು ಚಿರಋಣಿ ಅಂತ ಹೇಳ್ತಾ, ನಮ್ಮ ಏನು ಸಣ್ಣ ಪುಟ್ಟ ಸಾಧನೆಗಳಿದೆ, ಈ ಪ್ರಯತ್ನಗಳೇನಿದೆ, ಇದನ್ನು ಇನ್ನಷ್ಟು ಜನಕ್ಕೆ ತಲುಪಿಸುವಂಥ ಪ್ರಯತ್ನದಲ್ಲಿ ಖಂಡಿತವಾಗಿಯೂ ಪತ್ರಿಕೆ ನಮ್ಮ ಜೊತೆ ಇನ್ನಷ್ಟು ಕಾಲ ಇರ್ತದೆ ಅನ್ನುವಂಥ ಭರವಸೆ ನಮ್ಮದು. ಅದೇ ರೀತಿ ಈ ಒಂದು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಂಸ್ಥೆಯ ಮುಡಿಗೇರಿದಂಥ ಈ ಒಂದು ಸಂದರ್ಭವನ್ನು ಸ್ಮರಣೀಯಗೊಳಿಸಬೇಕನ್ನುವಂಥ ದೃಷ್ಟಿಯಿಂದ ಇದೇ ತಿಂಗಳ 16 ತಾರೀಕು ಸೋಮವಾರ, ಅಂದರೆ ಬರುವ ಸೋಮವಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಒಂದು ಸುಂದರವಾದಂಥ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಮುಸ್ಸಂಜೆ ಮಧುರ ಗಾನ ಅಂತ ಹೇಳಿಕೊಂಡು ನಾನು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ, ನನ್ನ ಜೊತೆ ನಮ್ಮಲ್ಲಿ ಇರುವಂಥ ವಿದ್ಯಾರ್ಥಿಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳಂತ ಹೇಳಿದರೆ ಇವರು ಶ್ರೀಲಕ್ಷ್ಮಿ ಎಸ್ ಪುತ್ತೂರು. ಬಹಳ ಅಷ್ಟು ವೇದಿಕೆಗಳು, ಸಾವಿರಾರು ವೇದಿಕೆಗಳಲ್ಲಿ ಗಾನಸಿರಿಯ ಗಾಯನ ತಂಡಗಳಲ್ಲಿ, ಅದೇ ರೀತಿ ಭಜನ್ ಕಾರ್ಯಕ್ರಮಗಳಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿದಂಥ, ಇತ್ತೀಚೆಗೆ ರಾಜ್ಯ ಮಟ್ಟದ ಗಾನ ಕಲಾ ರತ್ನ ಪ್ರಶಸ್ತಿ, ಅದೇ ರೀತಿ ವಿಶ್ವಮಾನ್ಯ ಕನ್ನಡಿಗ ಯುವ ಸಂಗೀತ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಹೆಮ್ಮೆಯ ಗಾಯಕಿ ಇವರು ಹಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಗಾನಸಿರಿ ತಂಡದ ಸುಪ್ರಸಿದ್ಧ ಗಾಯಕರು ವರುಣ್ ಕುಮಾರ್ ಎಸ್ ಪುತ್ತೂರು ಇವರು ನನ್ನ ಜೊತೆ ಹಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕೂಡ ಪುತ್ತೂರಿನ ಸಂಗೀತಾಸಕ್ತರಿಗೆ, ಅದೇ ರೀತಿ ಪುತ್ತೂರು ಮಾತ್ರ ಅಲ್ಲದೆ ಈ ಒಂದು ಕಲಾಸಕ್ತರು ಯಾರೆಲ್ಲ ಇದ್ದಾರೆ ಇವರಿಗೆಲ್ಲರಿಗೂ ಪ್ರೀತಿಯ ಆಹ್ವಾನ ಇದು ಅಂತ ಕೇಳಿಕೊಳ್ತಾ ಥ್ಯಾಂಕ್ ಯು. ನಮಸ್ತೆ, ನಾನು ಕವಿತಾ ದಿನಕರ್ ಅಂತ. ನಾನು ಒಂದು 15-20 ವರ್ಷಕ್ಕಿಂತ ಮೊದಲು ನಾನು ಫಸ್ಟಿಗೆ ಗಾನಸಿರಿ ಕಿರಣ್ ಕುಮಾರಲ್ಲಿ ಕ್ಲಾಸಿಗೆ ಹೀಗೆ ಹೋಗ್ತಿದ್ದೆ. ನನ್ನ ಹಸ್ಬೆಂಡ್ ಅಲ್ಲಿಗೆ ನನಗೆ ಹಾಕಿದರು. ತುಂಬ ಒಳ್ಳೆಯ ಕ್ಲಾಸ್, ಅಂದರೆ ಒಂದು 2 ವರ್ಷ ನಾನು ಅವರಲ್ಲಿ ಕಲ್ತಿದ್ದೇನೆ. ಈಗ ಅವರು ಯಾವ ರೀತಿ ಮಕ್ಕಳಿಗೆ ಹೇಳಿಕೊಡ್ಬೇಕು ಅನ್ನುವಂಥದ್ದು ಕೂಡ ನಾನು ಈಗ ಇಷ್ಟು ಮಕ್ಕಳಿಗೆ ಹೇಳಿಕೊಡೋದು ಅವರ ಒಂದು, ಅದು ಕೂಡ ಅವರ ಕಲಿಕೆಯಿಂದಲೇ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಹಾಗೆ ನಾನೊಂದು ತುಳು ಮೂವಿ ಇಂಡಸ್ಟ್ರೀಸಲ್ಲಿ ಒಂದು 15-20 ಮೂವಿ ಆಯಿತು. ಅದು ಕೂಡ ನನಗೆ ಸರ್ನ ಆಶೀರ್ವಾದದಿಂದಲೇ ನಾನು ಹೋಗುವಾಗ ಕೂಡ ಅವರಲ್ಲಿ ಹೇಳಿಯೇ ನಾನು ಹೋಗಿದ್ದೆ. ಹಾಗೆ ಈಗ ನಾನು ಒಂದು ಸ್ವಂತ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಅದು ಕೂಡ ಅವರ ಆಶೀರ್ವಾದದಿಂದ ಹೇಳಲಿಕ್ಕೆ ನಾನು ಈ ಟೈಮಲ್ಲಿ ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಗಾನಸಿರಿ ಕಲಾ ಕೇಂದ್ರದ ಸಹ ಶಿಕ್ಷಕಿ ಶ್ರೀಲಕ್ಷ್ಮಿ ಎಸ್, ಪೋಷಕರಾದ ಜಯರಾಮ್ ಬಿಕೆ, ಕವಿತಾ ದಿನಕರ್ ಉಪಸ್ಥಿತರಿದ್ದರು. ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕೆನ್ನುವ ಆಸಕ್ತಿ ನಿಮಗಿದೆಯೇ? ಸ್ಪಷ್ಟ ಉಚ್ಚಾರದೊಂದಿಗೆ ಕನ್ನಡ ಓದಲು ಬರೆಯಲು ಬರುತ್ತದೆಯೇ? ಮಾಧ್ಯಮ ಕ್ಷೇತ್ರದ ಕೆಲಸ ಕಲಿಯುವ ಆಸಕ್ತಿ ನಿಮ್ಮಲ್ಲಿದೆಯೇ? ಹಾಗಿದ್ರೆ ಸುದ್ದಿ ಚಾನೆಲ್ನಲ್ಲಿ ನಿಮಗಿದೆ ಸುಂದರ ಉದ್ಯೋಗಾವಕಾಶ. ಪಾರ್ಟ್ ಟೈಮ್ ಕೆಲಸ ಮಾಡುವವರಿಗೂ ಅವಕಾಶವಿದೆ. ಭೇಟಿ ನೀಡಿ ಸುದ್ದಿ ಚಾನೆಲ್, ಪ್ರಥಮ ಮಹಡಿ,
ವೆಂಕಟರಮಣ ಟವರ್ಸ್, ಯೂನಿಯನ್ ಬ್ಯಾಂಕ್ ಮೇಲ್ಗಡೆ, ಮುಖ್ಯ ರಸ್ತೆ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.